ಇವತ್ತು ಕೆಲವು ದಿನಗಳ ಹಿಂದೆ ನಡೆದ ಪುರುಷರಕಟ್ಟೆ ಎಂಬಲ್ಲಿ ಯುವತಿಗೆ ಚೂರಿ ತೋರಿಸಿದ ಪ್ರಕರಣ, ಆ ಒಂದು ಪೊಟ್ಟು ಪ್ರಕರಣವನ್ನು ಸೃಷ್ಟಿ ಮಾಡಿ ಇವತ್ತು ಕೋಮು ಗಲಭೆ ನಡೆಸಿರುವಂಥ ನಮ್ಮ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟ ಮತ್ತು ಅವರನ್ನು ಸೇರಿ BJP ಎಲ್ಲ ಮುಖಂಡರ ಮೇಲೆ ಇವತ್ತು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೇನೆ. ಇವತ್ತು ಆ ಒಂದು ಪ್ರಕರಣದಲ್ಲಿ ನಮ್ಮ ಜಿಲ್ಲೆಯ ಅತ್ಯಂತ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅಂತೇಳಿ ಪ್ರಖ್ಯಾತಿ ಹೊಂದಿರುವ SP ಅವರಾದಂಥ ಅರುಣರವರು ಈ BJPಗಾರ ಈ ಕೋಮು ಗಲಭೆಯ ನಡೆಸುವಂಥ ಹುನ್ನಾರವನ್ನು ವಿಫಲಗೊಳಿಸಿದ್ದಕ್ಕಾಗಿ ನಾನು ಪುತ್ತೂರಿನ ಮತ್ತು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಡಾಕ್ಟರ್ ಅರುಣರವರು SP ಆಗಿ ನಮ್ಮ ಜಿಲ್ಲೆಗೆ ಬಂದ ಬಳಿಕ BJP ಮತ್ತು ಸಂಘ ಪರಿವಾರದವರ ಕೋಮು ಮತ್ತು ಗೋವಿನ ರಾಜಕೀಯಕ್ಕೆ ಕಡಿವಾಣ ಬಿದ್ದಿದೆ. ಜಿಲ್ಲೆಯಲ್ಲಿ ಮೊದಲು ಹೇಗಿತ್ತು, ಕೋಮು ಮತ್ತು ಗೋವಿನ ರಾಜಕೀಯದಲ್ಲಿ ಇವರು ಮೈಲೇಜ್ ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಿದ್ರು. ದಿನ ಬೆಳಗ್ಗೆ ಆದರೆ ದ್ವೇಷ ಭಾಷಣ ಮಾಡುತ್ತಾ ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನು ಕೆಡಿಸುವಂಥ ಕೆಲವು ಶಕ್ತಿಗಳು ಇವತ್ತು ಕಾನೂನಿಗೆ ಹೆದರಿ ಇವತ್ತು ಬಿಲ ಸೇರಿದೆ. ಪುತ್ತೂರಿನ BJP ಈಗ ಪುರುಷರಗಟ್ಟೆ ಒಂದು ಹಿಂದೂ ಯುವತಿಗೆ ಚೂರಿ ತೋರಿಸಿದ್ರು ಅಂತೇಳಿ ಆ ಪ್ರಕರಣದಲ್ಲಿ ಇವತ್ತು ಆ ಹಿಂದೂ ಹುಡುಗಿಯ ಪರವಾಗಿ ಹೋರಾಟ ಮಾಡಲು ಬಂದಂಥ MP ಆಗಲಿ BJP ಲೀಡರ್ಗಳಾಗಲಿ ಸಂಘ ಪರಿವಾರ ನಾಯಕರುಗಳಾಗಲಿ ಪುತ್ತೂರಲ್ಲಿ ಕೆಲವು ತಿಂಗಳ ಹಿಂದೆ BJPಯ ಮುಖಂಡ PG ಜಗನ್ನಿವಾಸರಾವ್ ಅವರ ಮಗ ಓರ್ವ ಹಿಂದೂ ಯುವತಿಗೆ ಇವತ್ತು ಮಗು ಕರುಣಿಸಿ ಮೋಸ ಮಾಡಿದ ಪ್ರಕರಣ ಸಂದರ್ಭದಲ್ಲಿ ಇವರ ನಾಪತ್ತೆಯಾಗಿದ್ದರು. ಈ ಪ್ರಕರಣದಲ್ಲಿ ಬ್ರಿಜೇಶ್ ಚೌಟ ಆಗಲಿ BJP ಯಾವುದೇ ನಾಯಕರುಗಳಾಗಲಿ ಆ ಯುವತಿಯ ಪರ ನಿಲ್ಲದೆ ಇವತ್ತು ಪಲಾಯನ ಮಾಡುವಂಥ ಕೆಲಸ ನಾನು ನೋಡಿದೆ. BJP ಅವರಿಗೆ ರಾಜಕೀಯ ಮಾಡಲು ಈಗೇನಾಗಿದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ SP ಬಂದ ನಂತರ ಇವತ್ತು ಮುಸಲ್ಮಾನರು ಒಂದು ಅವೇರ್ನೆಸ್ ತಂದರೆ ಮುಸಲ್ಮಾನರ ಸಮಾಜ ಇವತ್ತು ಯಾರೆಲ್ಲ ಅಕ್ರಮವಾಗಿ ಧನ ಸಾಗಾಟ ಮಾಡುವಂಥ ವಿಚಾರಗಳಾಗಲಿ ಅವರು ಯಾರೆಲ್ಲಿದ್ದಾರೆ ಅವರ ವಿರುದ್ಧ ಒಂದು ಒಳಗಿನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಯಾಕೆಂತೇಳಿದ್ರೆ ಕಳೆದ ಒಂದು ಬಕ್ರೀದ್ ಸಂದರ್ಭದಲ್ಲಿ ಯಾರು ಗೋ ಮಾಂಸವನ್ನು ಪಡ್ಕೊಳ್ಬಾರ್ದು, ಅದಕ್ಕೆ ನಾವು ಕಂಪ್ಲೀಟ್ ಆ ಗೋ ಹತ್ಯೆ ಮಾಡುವಂಥದ್ದು, ಆ ಗೋ ಮಾಂಸವನ್ನು ಸಾಗಾಟ ಮಾಡುವಂಥ ವ್ಯಕ್ತಿಗಳ ವಿರುದ್ಧವಾಗಿರುವಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮ ರಾಜ್ಯಾದ್ಯಂತ ಆಗಿತ್ತು. ಅದರಿಂದಾಗಿ ಕಳೆದ ಒಂದು ಸಂದರ್ಭಗಳಲ್ಲಿ ಈ ಗೋ ಸಾಗಾಟ ಗೋ ಹತ್ಯೆ ಮಾಡುವಂಥ ಪ್ರಕರಣಗಳು ಇವತ್ತು ಬೆಳಕಿಗೆ ಬರ್ತಾಯಿಲ್ಲ. ಈಗ BJP ಅವರಿಗೆ ಕೂಡ ರಾಜಕೀಯ ಮಾಡಲಿಕ್ಕೆ ಈಗ ದನ ಸಿಗ್ತಾಯಿಲ್ಲ. ಅವ್ರಿಗೆ ದನ ಸಿಗಬೇಕಲ್ಲ ರಾಜಕೀಯ ಮಾಡಲಿಕ್ಕೆ, ಈಗ ದನಗಳು ಸಿಗ್ತಾಯಿಲ್ಲ. ಇವತ್ತು ಏನಾಗಿದೆ ಅಂತೇಳಿದರೆ ಮೊನ್ನೆ ತಾನೇ ಪುರುಷರಕಟ್ಟೆ ಪ್ರಕರಣದಲ್ಲಿ ಈಗ ನಮ್ಮ ಜಿಲ್ಲೆಯ ಸಂಸದರಾಗಿ ಗೆದ್ದ ಬಳಿಕ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಲೆಕೆಡಿಸಿಕೊಳ್ಳದಂಥ ಆರಾಮಜೀವಿ ಅಂತ ಹೇಳುವಂಥ ಅವ್ರಿಗೆ ಹೆಸರೇ ಆರಾಮಜೀವಿ ಸಂಸದ ಬ್ರಿಜೇಶ್ ಚೌಟ್ರವರು ನಿದ್ದೆಯಿಂದ ಎದ್ದು ದಿಢೀರನೆ ಮಾಡಿಕೊಂಡು ಬಂದು ಪ್ರಕರಣದ ಬಗ್ಗೆ ಮಾತ್ರ ಅಲ್ಲ, ಆ ಪ್ರಕರಣಕ್ಕೂ ಮತ್ತು ಶಾಸಕ ಅಶೋಕ ರೈಯನ್ನು ತಳುಕು ಹಾಕಲಿಕ್ಕೆ ಹೋಗಿ ಇವತ್ತು ತೀವ್ರವಾದ ಮುಖಭಂಗಕ್ಕೆ ಈಡಾಗಿದ್ದಾರೆ. ಇವತ್ತು ಅಂದರೆ ಈ ಒಂದು ಪ್ರಕರಣ ಏನು ಅಂತೇಳಿ ಈಗ ಪೊಲೀಸ್ ಇಲಾಖೆ ಅದನ್ನು ಬಹಿರಂಗಗೊಳಿಸಿದೆ. ಈಗ ಇನ್ನೊಂದು ಸಮಸ್ಯೆ ಇದೆ ಪುತ್ತೂರಿನಲ್ಲಿ BJP ಅವರಿಗೆ. ಈಗ BJP ಅವರು ಮಾಡ್ತಾ ಬಂದದ್ದು ಹಿಂದುತ್ವದ ಟ್ರಂಪ್ ಕಾರ್ಡ್ ಮೂಲಕ ರಾಜಕಾರಣ ಮಾಡ್ತಾ ಬಂದರು. ಇವತ್ತು ಜಗನ್ನಿವಾಸರಾವ್ ಮಗನ ಏನು ಆ ಮೋಸ ಪ್ರಕರಣದಲ್ಲಿ ಇವರು ಯಾವ ರೀತಿ ಇವರ ನಡವಳಿಕೆ ಇತ್ತು ಅಂತೇಳಿ ಜನರು ನೋಡಿದ್ದಾರೆ. ಇವರ ಆ ಹಿಂದುತ್ವದ ಬಣ್ಣ ಬೆಳ್ಳಾಗಿದೆ. ಆ ಒಂದು ಸಂದರ್ಭದಲ್ಲಿ ಇಷ್ಟು ಸಮಯ ಅವರ ಕಾರ್ಯಕ್ರಮ ಆಗಿತ್ತು, ಅವರ ಕಾರ್ಯವೈಖರಿ ಆಗಿತ್ತು, ಅವರ ನಡವಳಿಕೆ ಆಗಿತ್ತು. ಇವತ್ತು ಆ ಹಿಂದೂ ಹುಡುಗಿ ಕೂಡ ಅದು ಹಿಂದೂ ಹುಡುಗಿ ತಾನೆ, ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಿತ್ತಲ್ಲ. ಅದು ಕೂಡ ಒಂದು ಮೂರನೇ ವ್ಯಕ್ತಿ ಅಲ್ಲ, ಪಕ್ಷದ ನಾಯಕನಾಗಿದ್ದುಕೊಂಡು ಪಕ್ಷದ ನಗರ ಮಂಡಳದ ಅಧ್ಯಕ್ಷನಾಗಿದ್ದುಕೊಂಡು ಇವತ್ತು ಪಕ್ಷ ಸಂಘಟನೆಯಲ್ಲಿ ಮುಂಚಿನಲ್ಲಿದ್ದಂಥ ವ್ಯಕ್ತಿಯ ಮಗನ ಮನೆಯಲ್ಲಿ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಅವರ ಪರ ನಿಲ್ಲದಂಥ BJP ಅವರ ಹಿಂದುತ್ವ ಏನು ಅಂತೇಳಿ ಪುತ್ತೂರಿನ ಜನರಿಗೆ ಗೊತ್ತಾಗಿದೆ. ಇವತ್ತು ಪುತ್ತೂರಲ್ಲಿ ಏನಾಗಿದೆ ಅಂತೇಳಿದರೆ ಅವರಿಗೆ BJP ಅವರಿಗೆ ಇವತ್ತು ಅವರು 3ನೇ ಸ್ಥಾನದಲ್ಲಿದ್ದಾರೆ, ಪುತ್ತೂರಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಕಳೆದ ಒಂದು ಚುನಾವಣೆಯ ಅಂಕಿಅಂಶ ನೋಡುವಾಗ ಅವರೊಳಗೆ ಈಗ ಪೈಪೋಟಿ ಇದೆ. ಅವರ ಇಬ್ಬರ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಪರಸ್ಪರ ಪೈಪೋಟಿ ಮಾಡುವಂಥ ನೋಡಿದ್ದೇವೆ. ಇವತ್ತು BJPಗೆ ಏನಾಗಿದೆ ಅಂತ ಹೇಳಿದರೆ ಅವರ ಒಳಗಿನಿಂದ ಹೈರಾಣಾಗಿದೆ, ಒಡಕ್ಕೆ ರಾಜಕಾರಣಿ ಹೈರಾಣಾಗಿ ಹೋಗಿದೆ. ನಿಜವಾಗಿ ಒಂದು ಕ್ರಿಯಾಶೀಲ ಪ್ರತಿಪಕ್ಷವಾಗಿ ಇರಬೇಕಿತ್ತು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರುದ್ಧವಾಗಿ ಒಂದು ಕ್ರಿಯಾಶೀಲ ವಿರೋಧ ಪಕ್ಷವಾಗಿ ಅಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಶಕ್ತಿಯುತವಾದಂಥ ಒಂದು ವಿರೋಧ ಪಕ್ಷ ಇರಬೇಕು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಆ ಒಂದು ಪ್ರತಿಪಕ್ಷ ಕೂಡ ಇವತ್ತು
ಜನಪರವಾಗಿ ಅಥವಾ ಆಡಳಿತಾರೂಢ ಸರ್ಕಾರಗಳ ಇವತ್ತು ಪಕ್ಷದ ಯಾವುದೇ ಹುಳುಕುಗಳ ನ್ಯೂನತೆ ಇದ್ದರೆ ಅದನ್ನು ಇವತ್ತು ಆ ತಪ್ಪನ್ನು ತೋರಿಸುವಂಥದ್ದು, ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಅದು ಪ್ರಜಾಪ್ರಭುತ್ವದಲ್ಲಿ ಸರ್ವೇಸಾಮಾನ್ಯ. ಆದರೆ ಪುತ್ತೂರಲ್ಲಿ ಕೂಡ ಅವರನ್ನು ಕ್ರಿಯಾಶೀಲ ಪ್ರತಿಪಕ್ಷ ಆಗಲಿ ಕೂಡ ನಾಲಾಯಕ ಆಗಿದೆ ಬಿ ಜೆ ಪಿ. ಇವ್ರಿಗೆ ಏನಾಗಿದೆ ಅಂತ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಅವರು ತುಂಬ ದಿನದ ಕಾಯ್ತಾಯಿದ್ರು. ಏನಾದರೂ ಕೋಮಗಲಭೆ ಮಾಡಿಸಿ ನಾವೇನು ಮೈಲೇಜ್ ಪಡಿಬೋದು ಅಂಥೇಳಿ ಹೊಂಚೆ ಹಾಕಿ ಕಾಯ್ತಿದ್ದ ಸಂದರ್ಭದಲ್ಲಿ ಈ ಪುರುಷರ ಕಟ್ಟೆ ಎಂಬ ಒಂದು ಪೊಟ್ಟು ಪ್ರಕರಣ ಅವರಿಗೆ ಕೈಗೆ ಸಿಕ್ಕಿದ್ದು ನೋಡಿ. ಈ ಪ್ರಕರಣ ಕೈ ಹಾಕಿ ಇದ್ದ ಮರ್ಯಾದೆ ಕಳ್ಕೊಂಡು ಹೊರಗೆ ಏನಾಗಿದೆ, ಜಿಲ್ಲೆಯಲ್ಲಿ ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಸಂಸದ ಬ್ರಿಜೇಶ್ ಚೌಟರ ಮೇಲೇನಿತ್ತು ಅವು ಯಾವ ರಗಳಿಗಿಲ್ಲ. ಈಗ ಜನರಿಗೇನಾಗಿದೆ, ಅಭಿವೃದ್ಧಿ ಮಾಡೋದಂದ್ರೆ ಇಲ್ಲ, ರಗಳೆ ಮಾಡುವವರು ಬೇಡ ಅಂತಿತ್ತು. ಆದರೆ ಚೌಟರ ಮೇಲೆ ಏನಿತ್ತು ಅಂತಿದ್ರೆ ರಗಳಿಗಿಲ್ಲದ ಒಬ್ಬ ಸಜ್ಜನ ಅಂತಿತ್ತು. ಅವರು ಈ ಪ್ರಕರಣಕ್ಕೆ ಬಂದು ಅಶೋಕ್ ರೈಯನ್ನು ತಲಕ್ಕೆ ಹಾಕಲಿಕ್ಕೆ ಹೋಗಿ ಅವರಿಗಿದ್ದಂಥ ಮಾನ ಮರ್ಯಾದೆಯನ್ನು ಸಂಪೂರ್ಣ ಕಳ್ಕೊಂಡಿದ್ದಾರೆ. ಇವತ್ತು ಇದೇ ಬ್ರಿಜೇಶ್ ಚೌಟರು ಈಗ ಜಿಲ್ಲೆಯಲ್ಲಿ ಎಷ್ಟೋ ಜನ ಹಿಂದೂ ಹುಡುಗಿಯರಿಗೆ ಅನ್ಯಾಯ ಆಗಿದೆ. ಅದು ಯಾವುದೇ ಇರಲಿ, ಅದು ಹಿಂದೂಗಳಿಂದ ಇರಲಿ ಅಥವಾ ಮುಸಲ್ಮಾನರಿಂದ ಇರಲಿ, ಯಾವುದೇ ಪ್ರಕರಣ ಆಗಿರಲಿ. ಈಗ ಹಿಂದೂ ಅಂತ ಹೇಳುವಾಗ ಒಂದು ಹಿಂದೂ ಸಮಾಜಕ್ಕೆ ಒಂದು ಹುಡುಗಿಗೆ ಅನ್ಯಾಯ ಆಗುವುದು ಅಂತ ಹೇಳುವಾಗ ಹಿಂದುತ್ವದ ತಂಪು ಕಾರಣದಲ್ಲಿ ರಾಜಕೀಯ ಮಾಡ್ತಿರುವಂಥ ಇವರು ಆರೋಪಿ ಯಾರು ನೋಡಬಾರ್ದು. ಆ ಹಿಂದೂಗೆ ಹುಡುಗಿಗೆ ಅನ್ಯಾಯ ಆದಾಗ ಬರಬೇಕಾ ಬೇಡವಾ? ಇವರು ಈ ಜಿಲ್ಲೆಯಲ್ಲಿ ಹೇಗೆ ಇವರ ಪ್ರತಿಭಟನೆ, ಇವರ ಕಾರ್ಯಕ್ರಮ ಹೇಗಿದೆ ಸಂಘವರ ಬಿ ಜೆ ಪಿಯವ್ರದ್ದು. ಆರೋಪಿ ಮುಸಲ್ಮಾನ ಆದರೆ ದಕ್ಷಿಣ ಜಿಲ್ಲೆ ಬಂತು, ಆರೋಪಿ ಹಿಂದೂ ಆದರೆ ಬಾಯಿ ಬಂತು. ನೋಡಿ ಪ್ರಕರಣ ನೋಡಿ, ಹಲವಾರು ಪ್ರಕರಣ ನೋಡಿ. ಈಗ ಮಂಗಳೂರಿನಲ್ಲಿ ಒಬ್ಬ ಅನೀಶ್ ಪೂಜಾರಿ ಅಂತ ಅವ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಬಂದು ಬಜರಂಗ ಕಾರ್ಯಕರ್ತ ಅಂತೇಳಿ ಒಂದು ಹಿಂದೂ ಹುಡುಗಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಹೋಗಿ ಆ ಹಿಂದೂ ಹುಡುಗಿ ಆ ಮಾನಸಿಕ ಹಿಂಸೆ ತಾಳದ ಆತ್ಮಹತ್ಯೆ ಮಾಡಿದ ಪ್ರಕರಣ ನಾವು ನೋಡಿದ್ದೇವೆ. ಆ ಪ್ರಕರಣ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಇವರು ಆಗ ಬ್ರಿಜೇಶ್ ಚೌಟ ಎಲ್ಲಿ ಅಡಿಗೆ ಕೂತಿದ್ರು. ಈಗ ಮೊನ್ನೆಲ್ಲ ಬಂದ್ರಲ್ಲ, ಬ್ರಿಜೇಶ್ ಚೌಟ ಬೇರೆ, ಕಿಶೋರ್ ಬೊಟ್ಟಿಯಾಡಿ ಬೇರೆ, ನಮ್ಮ ಇಲ್ಲೇ ಮಾಜಿ ಶಾಸಕ ಮಠಂದೂರು ಬೇರೆ, ಸಂಘ ಪರಿವಾರ ನಾಯಕರುಗಳು ಬೇರೆ. ಅವರಿಗೆ ಅದೆಲ್ಲ ಕಾಣಲಿಲ್ವಾ? ಈ ಜಿಲ್ಲೆಯಲ್ಲಿ ಅಂಥ ಪ್ರಕರಣ ಆಗುವಾಗ ಇವರೆಲ್ಲ ಅಡಿಗೆ ಕೂತ್ಕೊಳ್ಳುವಂಥದ್ದು, ಇವರಿಗೆ ರಾಜಕೀಯ ಲಾಭ ಮಾಡಲಿಕ್ಕೆ ಏನಾದರೂ ಸಿಗುವಂಥ ಸಂದರ್ಭದಲ್ಲಿ ಓಡಿಕೊಂಡು ಬರುವಂಥದ್ದು. ಇದು ಈ ಜಿಲ್ಲೆ ಜನರಿಗೆ ಗೊತ್ತಾಗ್ತದೆ. ಮೊದಲು ಅವರ ಯಾವಾಗಲೂ ಈ ಎಜೆಂಡಾ ಅಥವಾ ಅವರ ಎಲ್ಲ ಕಾರ್ಯಕ್ರಮ, ಈ ಡೋಂಗಿ ಕಾರ್ಯಕ್ರಮ ನಡೆಯುವುದಿಲ್ಲ. ಇವತ್ತು ಬಿ ಜೆ ಪಿಯವರ ಹಿಂದುತ್ವ ಡೋಂಗಿ ಹಿಂದುತ್ವ ಅನ್ನೋ ಗೊತ್ತಾಗಿದೆ. ಈ ಡೋಂಗಿ ಹಿಂದುತ್ವ ಅವರ ಕಾರ್ಯಕ್ರಮದ ಗೊತ್ತಾಗಿದೆ. ಈಗ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಇವತ್ತು ಜನಪರವಾದಂಥ ಕೆಲಸ, ಈಗ ಹಿಂದೂ ಧಾರ್ಮಿಕ ಕ್ಷೇತ್ರ, ಇವತ್ತು ಮಾಂಕೇಶ್ ದೇವಸ್ಥಾನ ಆಗಲಿ, ಸಹಸ್ರಲಿಂಗೇಶ್ವರ ದೇವಸ್ಥಾನ ಆಗಲಿ, ಇವತ್ತು ಪುತ್ತೂರು ಕ್ಷೇತ್ರದ ವಿವಿಧ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಕಾರ್ಯಕ್ರಮ ನಾವು ರೂಪಿಸ್ಕೊಂಡಿದ್ದಾರೆ. ಇವತ್ತು ಇದರಿಂದಾಗಿ ಜನರಿಗೆ ಏನಾಗಿದೆ, ನಿಜವಾದ ನೈಜ ಹಿಂದೂ ಇವತ್ತು ಅಶೋಕ್ ಕುಮಾರ್ ರೈ ಅಂತಾಗಿದೆ. ಇವತ್ತು ಹಿಂದುತ್ವದ ಟ್ರಂಪ್ ಕಾರ್ಡ್ ಅಶೋಕ್ ರೈ ಎಲ್ಲಿರೋದು? ಇವರ ಟ್ರಂಪ್ ಕಾರ್ಡೆಲ್ಲ ಬಣ್ಣ ಕಳೆದುಕೊಂಡಿದೆ, ಮಸ್ಗೆ ಹಾಕಿದ್ದೀವಲ್ಲ. ಇದು ನಡೆಯುವುದಿಲ್ಲ. ಇವರ ಡೋಂಗಿ ಹಿಂದುತ್ವ, ಇವರ ಡೋಂಗಿ ಕೆಲಸ ಕಾರ್ಯಗಳು, ಇವರು ಯಾವ ಕಾರ್ಯಕ್ರಮ ಲಾಭ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋದು ವಿಚಾರದಲ್ಲಿ ಇವತ್ತು ಜನರಿಗೆ ಅರ್ಥ ಆಗಿದೆ. ಇವತ್ತು ಈಗ ಬೀಚ್ ರೋಡಲ್ಲಿ ಮೊನ್ನೆ ಹತ್ಯೆ ಮಾಡಿದ್ದು ಒಬ್ಬ ಹಿಂದೂ ಯುವಕ. ಎಲ್ಲಿಯಾದರೂ ಮುಸಲ್ಮಾನ ಹುಡುಗನಿಂದ ಯುವಕನಿಂದ ಹತ್ಯೆ ಆಗ್ತಿದ್ರೆ ಇವತ್ತು ಇದೇ ಬ್ರಿಜೇಶ್ ಚೌಟ, ಇದೇ ಪ್ರಭಾಕರ ಭಟ್ರು, ಇದೇ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು, ನಮ್ಮ ಮಠಂದೂರು ಸೇರಿ, ನನ್ನ ಆತ್ಮೀಯ ಸ್ನೇಹಿತ ಮಠಂದೂರು ಸೇರಿ ಇವತ್ತು ಜಿಲ್ಲೆಗೆ ಬೆಂಕಿ ಕೊಡಲಿಕ್ಕೆ ಹೋಗ್ತಿದ್ರು. ಇವತ್ತು ನಿನ್ನೆಲ್ಲ ನಾಟಕ ಮಾಡಲಿ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ಪ್ರಕರಣ ಕೈ ಹಾಕಿದೆ, ಅಲ್ಲಿ ಹೋಗಿದ್ದಾರೆ, ಏನು ಪ್ರಶ್ನೆ ಮಾಡ್ತಾರೆ ಜನರಿಗೆ ಗೊತ್ತಾಗ್ತದೆ ಅಂತ ಹೇಳೋ ರೀತಿಯಲ್ಲಿ ಅವ್ರು ನಿನ್ನೆ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ. ಸಾಂತ್ವನ ಹೇಳಿದ ಸಾಕ, ಓಟ ಮಾಡಬೇಕಲ್ಲ. ಆ ಹುಡುಗಿ ಜೀವ ಹೋಯ್ತಲ್ಲ, ಹತ್ಯೆ ಆಯ್ತಲ್ಲ. ಈ ಯುವಕರೆಲ್ಲ ತಲೆ ಹಾಳಾಗುತ್ತೇನಂತಿದ್ರೆ ಎಂಥ ಸಂಘಟನೆಯಲ್ಲಿ ಸೇರಿಕೊಂಡು ಈ ಸಂಘಟನೆಯ ಪ್ರಭಾವ, ಬೇರೆ ರೀತಿಯ ಪ್ರಭಾವದಿಂದಾಗಿ ಇವತ್ತು ಯುವಕರ ದಾರಿ ತಪ್ತಾ ಇದ್ದಾರೆ. ಹೀಗೆ ಹೇಳುವಂಥದ್ದು, ನಿನ್ನೆ ನಾನು ನೋಡಿದೆ ಪುತ್ತಿಲ ಪರಿವಾರದ ಮುಖಂಡ ಆರೋಗ್ಯರ ಪುತ್ತಿಲ ಹೋಗಿ ಎನ್ಕೌಂಟ್ರ್ ಮಾಡಬೇಕು, ಎನ್ಕೌಂಟ್ರ್ ಮಾಡುವಂಥ ಎಲ್ಲ ಮಾಡಿಸಿಕೊಳ್ಳುವಂಥ ಎಲ್ಲ 60 ಬಿ ಜೆ ಪಿ ನಾಯಕರಿಲ್ಲ. ಒಬ್ಬ ಹತ್ಯೆ ಮಾಡಿದವರನ್ನು ಎನ್ಕೌಂಟ್ರ್ ಮಾಡಬೇಕಂತಿದ್ರೆ ಅಂಥ ಕುಕೃತ್ಯಕ್ಕೆ ಪ್ರಚೋದನೆ ಮಾಡುವಂಥದ್ದು, ದ್ವೇಷ ಭಾಷಣ ಮಾಡುವಂಥದ್ದು, ಕೋಮು ಪ್ರಚೋದನೆ ಮಾಡುವಂಥದ್ದು, ಈ ಹುಡುಗರನ್ನ ಚೂ ಬಿಡುವಂಥ ಶಕ್ತಿಗಳನ್ನು ಕೂಡ ಎನ್ಕೌಂಟ್ರ್ ಮಾಡಬೇಕು, ಹೌದಲ್ವ?
ಮೊನ್ನೆ ಖಾದರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಯಾರೆಲ್ಲ ಸಮಾಜಘಾತುಕ ಶಕ್ತಿಗಳಿವೆ ಅವ್ರನ್ನ ಬಗ್ಗು ಬಡಿಬೇಕಾದ್ರೆ ಶೂಟ್ ಮಾಡಿ ಅಂತ ಹೇಳಿದರು. ಹೌದಾ, ಕೇಳಿದ್ರಾ? ಅದರ ದೊಡ್ಡ ಸಂಘಟನೆ, ಕೆಲವು ಸಂಘ ದೊಡ್ಡ ವಿಷಯವಾಗಿ ಬಿಂಬಿಸಿದರು. ಕಾನೂನು ಬಿಟ್ಟು ಶೂಟ್ ಮಾಡಲಿಕ್ಕೆ ಹೋಗಿದ್ದಾರೆ, ಶೂಟ್ ಮಾಡಲಿಕ್ಕೆ ಹೇಳಿದ್ದಾರೆ ಒಂದು ಜಿಲ್ಲಾ ಮಂತ್ರಿಯಾಗಿ ಅಂತ. ಈಗ ಅಂಥವರೇ ನೀವು ಎನ್ಕೌಂಟ್ರ್ ಮಾಡಿ, ಶೂಟ್ ಮಾಡಿ ಅಂದರೆ ಪುತ್ತಿಲನಿ ಕೂಡ ಎನ್ಕೌಂಟ್ರ್ ಬಲಿಯಾಗುವಂಥ ಒಂದು ಪ್ರಸಂಗದಲ್ಲಿ ಅವತ್ತು ಅದೃಷ್ಟ ತಪ್ಪಿದ್ದು. ಅವತ್ತು ಶನಿ ಪೂಜೆ ಪ್ರಕರಣದಲ್ಲಿ ಇಡೀ ವ್ಯವಸ್ಥೆ ಅವರನ್ನು, ಅದು ಯಾರು ಕಾಂಗ್ರೆಸ್ ಅವರಲ್ಲ, BJPಯ ವ್ಯವಸ್ಥೆನೇ ಅಲ್ಲಿ ಅವತ್ತು ಎನ್ಕೌಂಟ್ರ್ ಮಾಡಲಿಕ್ಕೆ ಹೊರಟಿತ್ತು. ಈಗ ಜಿಲ್ಲೆಯಲ್ಲಿ ನಾವು ಹೇಳುವಂಥದ್ದು ಈಗ ಶಾಂತಿ ಸಾಮರಸ್ಯ ಸೌಹಾರ್ದದಲ್ಲಿ ಬದುಕುವಂಥ ವಿಚಾರದಲ್ಲಿ. ಈಗ ಮೊನ್ನೆ ತಾನೇ ಪುರುಷನ ಕಟ್ಟೆಯಲ್ಲಿ ನೋಡಿ ಎಲ್ಲರೂ ಸೌಹಾರ್ದದಲ್ಲಿ ಬದುಕ್ತಾ ಇದ್ದಾರೆ. ಈಗ ಪಕ್ಷ ರಾಜಕಾರಣ ಬೇರೆ. BJPಗೆ ಓಟ್ ಹಾಕೋರು BJPಗೆ ಓಟ್ ಹಾಕ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕೋರು ಕಾಂಗ್ರೆಸ್ ಓಟ್ ಹಾಕ್ತಾರೆ, ದಳಕ್ಕೆ ಓಟ್ ಹಾಕೋರು ದಳಕ್ಕೆ ಹೋಗ್ತಾರೆ, ಕಮ್ಯುನಿಸ್ಟ್ಗೆ ಓಟ್ ಹಾಕೋರು ಕಮ್ಯುನಿಸ್ಟ್ ಹೋಗ್ತಾರೆ. ಮೊದಲಿಂದು ಅವರವರ ಇಷ್ಟ ಮತ ಹಾಕುವಂಥದ್ದು. ಆ ರಾಜಕಾರಣದಲ್ಲಿ ಅವರ ಹಕ್ಕಿದೆ, ಅವ್ರಿಗೆ ಎಲ್ಲಿ ಬೇಕಾದ್ರೆ ಹಾಕ್ಬೋದು. ಆದರೆ ಅಲ್ಲಿಯ ಒಂದು ವಾತಾವರಣ ಎಲ್ಲರೂ ಸೇರಿಕೊಂಡು ಒಂದು ಸೌಹಾರ್ದದಲ್ಲಿ ಬದುಕುವಂಥ ವಾತಾವರಣ ಪುತ್ತೂರಲ್ಲಿತ್ತು, ಅಲ್ಲಲ್ಲಿ ಎಲ್ಲ ಕಡೆ ಕೂಡ ಇದೆ. ಈಗ ನಾನು ಬ್ರಿಜೇಶ್ ಚೌಟ್ರ ಹತ್ರ ಕೇಳುವಂಥದ್ದು, ಒಬ್ಬ ರಾಜಕಾರಣಿ ಹೇಗಿರಬೇಕು? BJP ಇರಲಿ ಕಾಂಗ್ರೆಸ್ ಇರಲಿ ಜನಪ್ರತಿನಿಧಿ ಹೇಗಿರಬೇಕು? ಒಬ್ಬ ಜನಪ್ರತಿನಿಧಿ ಜನರಿಗೆ ದಿನಾಲು ಸಿಗುವಂಥ ಸಂಪರ್ಕ ಸಿಗುವಂಥ ವ್ಯವಸ್ಥೆಯಲ್ಲಿ ಇರಬೇಕು. ಬ್ರಿಜೇಶ್ ಚೌಟ್ರ ಅವರೊಂದು ಕಚೇರಿ ಇದೆ, ಅಲ್ಲಿ ಜನರಿಗೆ ಸಿಗ್ತಾರ ನೋಡಿ. BJP ಕಾರ್ಯಕರ್ತರಿಗೆ ಬ್ರಿಜೇಶ್ ಚೌಟ್ರ ಸಿಗ್ತಾರ ನೋಡಿ. ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿ ಇವತ್ತು ಎಲ್ಲ ಜನರ ಸಂಪರ್ಕ ಇಟ್ಟುಕೊಂಡು ಇವತ್ತು ಇಲ್ಲಿ ಅಭಿವೃದ್ಧಿ ಎಷ್ಟು ಮಾಡಲಿಕ್ಕೆ ಆಗ್ತದೆ ಅಭಿವೃದ್ಧಿ ಮಾಡೋದು, ಕೆಲವು ಸಮಸ್ಯೆಗಳ ಬಗ್ಗೆ ಪರಿಹರಿಸುವಂಥ ಕೆಲಸವನ್ನು ಪಾರ್ಲಿಮೆಂಟ್ ಮೆಂಬರ್ಗಳು ಮಾಡ್ತಾ ಬಂದಿದ್ದರು. ಅದು ವಿಶೇಷವಾಗಿ ವಿಚಿತ್ರವಾದಂಥ ಒಂದು ರಾಜಕಾರಣಿ ಬ್ರಿಜೇಶ್ ಚೌಟ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಮೊನ್ನೆ ಯಾಕೆ ಓಡಿಕೊಂಡು ಬಂದರು ಅಂತ ಹೇಳಿದರೆ, ಇಲ್ಲಿ ಜಿಲ್ಲೆಯಲ್ಲಿ ಕಟೀಲ್ ಒಂದು ನಳಿನಕುಮಾರ್ ಕಟೀಲ್ನ ಕೋಟೆ ಇದೆ. BJPಯಲ್ಲಿ ಒಂದು ನಳಿನಕುಮಾರ್ ಕಟೀಲ್ನ ಒಂದು ಕೋಟೆ ಇದೆ. ಆ ಕೋಟೆಯನ್ನು ಹೊಡಿಲಿಕ್ಕೆ ಇವರಿಗೆ ಆಗೋದಿಲ್ಲ. ಸತ್ಯನ ಒಪ್ಕೊಳ್ಬೇಕು. BJPಯಲ್ಲಿ ಇವತ್ತು ಇಡೀ ಜಿಲ್ಲೆ BJPಯಲ್ಲಿ ನಳಿನಕುಮಾರ್ ಕಟೀಲ್ನ ಒಂದು ಕೋಟೆ ಇದೆ. ಆ ಕೋಟೆಯನ್ನು ಹೊಡಿಲಿಕ್ಕೆ ಬ್ರಿಜೇಶ್ ಚೌಟರಿಗೆ ಆಗಲಿಲ್ಲ. ಅದನ್ನು ಹೊಡಿಲಿಬಿಟ್ಟು ಅಶೋಕ್ ಕುಮಾರ್ ಕಟ್ಟಿಕೊಂಡ ಕೋಟೆಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಇವರು ಮೊನ್ನೆ. ಆ ಪ್ರಕರಣದಲ್ಲಿ ಅಶೋಕ್ ರೈ ಯಾಕೆ ಅಂತ ಹೇಳಿದರೆ, ಇವತ್ತು ಹಿಂದುತ್ವ ಟ್ರಂಪ್ ಕಾರ್ಡ್ ಅಶೋಕ್ ರೈಗೆ ಇಲ್ಲಿದೆ. ಇಡೀ ಪುತ್ತೂರಿನ ಜನತೆ, ಜಿಲ್ಲೆಯ ಜನತೆ, ಹಿಂದೂಗಳು ಇವತ್ತು ಅಶೋಕರನ್ನು ಒಪ್ಕೊಂಡಿದ್ದಾರೆ. ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಸ್ವಾಮಿ. ಆ ಕಾರ್ಯಕ್ರಮ, ಅವರ ಕಾರ್ಯ ಯೋಜನೆ ಮತ್ತು ಅವರು ಮಾಡುವಂಥ ಅಭಿವೃದ್ಧಿ ಕೆಲಸಗಳು, ಅವರ ನಡವಳಿಕೆಗಳು, ಅವರ ಪಾರದರ್ಶಕದ ಕೆಲವು ವಿಚಾರಗಳು ಇವತ್ತೇನಾಗಿದೆ ಜನರು ಒಪ್ಪಿಕೊಳ್ಳುವಂಥದ್ದು. ಖಾಲಿ ಹಿಂದೂಗಳಂತಲ್ಲ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುವಂಥ ಒಂದು ಏನು ವೇದವಾಕ್ಯ ಇದೆಯಲ್ಲ, ಅದು ನಿಜವಾಗಿ ಪರಿಪಾಲನೆ ಮಾಡ್ತಾ ಇರುವಂಥದ್ದು ಅಶೋಕ್ ರೈ ಅವರು. ಟೋಟಲಿ ಇವರು ಕಂಗಾಲಾಗಿದ್ದಾರೆ. BJPಯವರು ಟೋಟಲಿ ಕಂಗಾಲಾಗಿದ್ದಾರೆ. ಮತ್ತು ಈ ಅಶೋಕ್ ರೈಯ ಕಾರ್ಯಕ್ರಮದಿಂದಾಗಿ, ಅವರ ಹಿಂದುತ್ವದ ಕಾರ್ಯಕ್ರಮದಿಂದಾಗಿ ಇವರ ಡೋಂಗಿ ಹಿಂದುತ್ವ ಇವತ್ತು ಬಣ್ಣ ಕಳ್ತಾ ಇದೆ. ಮತ್ತು ಎರಡನೇದು ಇವರಿಗೆ ಅವರ ಕೆಲವು ವಿಚಾರಗಳಿಂದಾಗಿ ಇವರಿಗೆ ಈಗ BJP ಸಂಘವರೆಗೆ ಉಂಗುಲರ ತುತ್ತಾಗಿದೆ. ರಾಜಕೀಯವಾಗಿ ಅವರು ಮಾಡಲಿ, ಹೇಗೆ ಮಾಡಬೇಕು? ಎಲ್ಲಾದರೂ ಅಶೋಕರವರು ಮಾಡುವಂಥ ಕಾರ್ಯಕ್ರಮದಲ್ಲಿ ತಪ್ಪುಗಳಿಗೆ ಕಂಡು ಬಂದರೆ, ಅದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದಲ್ಲಿ ತಪ್ಪು ಕಂಡು ಬಂದರೆ, ನಡವಳಿಕೆ ವ್ಯತ್ಯಾಸ ಕಂಡ್ರೆ ಅದನ್ನು ಅವರು ಜನರ ಗಮನಕ್ಕೆ ತರಲಿ, ಪ್ರತಿಭಟನೆ ಮಾಡಲಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಕು, ಎಲ್ರಿಗೂ ಮುಕ್ತ ಅವಕಾಶ ಇದೆ. ಇದೆಲ್ಲ ಬಿಟ್ಟು ಇವತ್ತು ಸೌಹಾರ್ದದಲ್ಲಿರುವಂಥ ಪುತ್ತೂರಿನ ಶಾಂತಿಯನ್ನು ಕದಲು ಹೋಗುವಂಥದ್ದು, ಒಬ್ಬ ಕ್ಯಾಪ್ಟನ್ ಆಗಿದ್ದಂಥ ಬ್ರಿಜೇಶ್ ಚೌಟ ಅವರಿಗೆ ಮಾಡಿಸುವಂಥವ್ರು ಯೋಗ್ಯತೆಗೆ ಹೇಳಿದಂಥ ವಿಚಾರ. ಒಬ್ಬ ಕ್ಯಾಪ್ಟನ್ ಆಗಿರುವ ಮಿಲಿಟರಿಯಲ್ಲಿ ಸೇವೆ ಮಾಡಿದವ ಅವರು ರಾಷ್ಟ್ರಪ್ರೇಮ ಅವನಲ್ಲಿರ್ತದೆ. ಯಾವುದು ಡೋಂಗಿ ರಾಷ್ಟ್ರಪ್ರೇಮ ಅಲ್ಲ, ಒಂದು ಒರಿಜಿನಲ್ ದೇಶಪ್ರೇಮ ಇರ್ತದೆ. ಒಬ್ಬ ನಿಜವಾದ ದೇಶಪ್ರೇಮಿ ಹೇಗಿರ್ತಾನೆ ಅಂತ ಹೇಳಿದರೆ, ಆ ಊರಿನ ಎಲ್ಲ ಜನರು ಸೌಹಾರ್ದತೆಯಲ್ಲಿ ಸಾಮರಸ್ಯದಲ್ಲಿ ಬದುಕೋ ರೀತಿಯಲ್ಲಿ ಅವು ಕಾರ್ಯಕ್ರಮ ಹಾಕಿದರೆ ಮಾತ್ರ ಅವನ ದೇಶ ಪ್ರೇಮಕ್ಕೆ ಅರ್ಥ ಬರ್ತದೆ. ಈ ಒಳಕ್ಕೆ ತಂದು ಅಲ್ಲಿ ಏನಾದರೂ ಲಾಭ ಬೇಳೆ ಬೇಯಿಸಲಿಕ್ಕೆ ಬರುವಂಥ ಇವರು ಎಕ್ಸ್ ಮಿಲಿಟ್ರಿ ಯಾವ ಪುರುಷಾರ್ಥಕ್ಕೆ ಇವರು ದೇಶ ಸೇವೆ ಮಾಡಿದ್ದೀರು. ಅದಕ್ಕೆ ನಾನು ಹೇಳುವಂಥದ್ದು SP ಅವ್ರ ಹತ್ರ, ಅವ್ರಿಗೆ ನಾನು ಪೊಲೀಸ್ ಇಲಾಖೆಗೆ ಮೊನ್ನೆ ಕೆಲವು ನ್ಯೂಸ್ನವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿದ್ದೆ. ನನಗೆ ಪೇಪರಲ್ಲಿ ಸುದ್ದಿ ನೋಡಿದೆ, ನಾನು ವರದಿ ನೋಡಿದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರ ವಾದ ಪ್ರಕಾರ ಯಾವುದೇ ಕೋಮು ಪ್ರಚೋದನಕಾರಿ ವಿಚಾರಗಳನ್ನು ಪ್ರಸಾರ ಮಾಡಿದರೆ ಅಲ್ಲಿ ಕೋಮು ಸೌಹಾರ್ದ ತೊಂದರೆ ಆಗುವಂಥ ವಿಚಾರಗಳಿಗೆ ನಾವು ಕಡಿವಾಣ ಹಾಕ್ತೀವಿ ಅಂತ ವಿಚಾರದಲ್ಲಿ. ಆದರೆ ಇಲ್ಲಿ ಬಂದು ಇವರು ಕೋಮು ಪ್ರಚೋದನೆ ಮಾಡಿದ MP ಮೇಲೆ, MLA, ಮಾಜಿ MLA ಮೇಲೆ, MLS ಮೇಲೆ ಮತ್ತು ಸಂಘ ಪರಿವಾರ ನಾಯಕರ ಮೇಲೆ ಇವರು ಕೇಸ್ ದಾಖಲಿಸಬೇಕಲ್ಲ. ಯಾರು ಮಾಡಬಾರ್ದು. ಇವತ್ತು ನಿನ್ನೆ ಹುಡುಗಿ ಹತ್ಯೆ ಬಗ್ಗೆ ಅವರು ಬಜರಂಗಿ ಕಾರ್ಯಕರ್ತ, ಸಂಘಿ ಕಾರ್ಯಕರ್ತ ಅಂತ ಹಾಕಿದ್ದಕ್ಕಾಗಿ ಯಾವುದೋ ಎಡಿಟ್ ಮಾಡಿ ಶಾಲೆ ಹಾಕಿದ್ದಕ್ಕಾಗಿ ಕೆಲವು ಬಂಟ್ವಾಳದವರ ಕೆಲವು ಪೋಸ್ಟು ವೈರಲ್ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಅಂತಲಾಯಿತು.
ಓಪನ್ ಆಗಿ ಪ್ರಚೋದನೆ ಕೊಡಲಿಕ್ಕೆ ಬಂದು ಈಗ ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಇರೋದಿರ್ತಿದ್ರೆ ಪುರುಷರಘಟ್ಟ ಪ್ರಕರಣ ಯಾವ ರೀತಿ ತಿರುವು ಪಡೀತಿತ್ತು ಅಂತ. ಚೂರಿ ತೋರಿಸಿ ದೊಡ್ಡ ಅಪರಾಧ, ಚೂರಿ ಹಾಕಿದರೆ ಏನು ತೊಂದರೆ ಇಲ್ಲ. ನೋಡಿ ಅವರ ಇಡೀ ಅವರ ರಾಜಕೀಯ ಜೀವನದಲ್ಲಿ ಅವರ ಆರೋಪಿ ಮುಸ್ಲಿಂ ಆದರೆ ವೈಲೆಂಟ್ ಆಗುವಂಥದ್ದು, ಆರೋಪಿ ಹಿಂದೂ ಆದರೆ ಸೈಲೆಂಟ್ ಆಗುವಂಥದ್ದು. ಈಗ ನಾನು ಈ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮೊನ್ನೆಯಿಂದ ಈ ವಿಚಾರದಲ್ಲಿ ಅದು ನಿಜ ವಿಚಾರ ಅಲ್ಲ, ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ, ಆ ವಿಚಾರ ಬೇರೆ. ಅಲ್ಲಿ ಅವರ ಸಂಬಂಧಿಕರು ಏನು ಹೇಳಿದ್ದಾರೆ, ಅಲ್ಲಿ CC ಕ್ಯಾಮರಾ ಫುಟೇಜು ಯಾವ ರೀತಿ ಪೊಲೀಸ್ನವರಿಗೆ ಅದರ ಬಗ್ಗೆ ಆ ರೀತಿಯ ತನಿಖೆಯಲ್ಲಿ ಸಿಕ್ಕಾಕೊಂಡಿದೆ, ಅದು ವಿಚಾರ ಬೇರೆ. ಎರಡು ಕಡೆ ಕೌಂಟರ್ ಕೇಸ್ ಆಗಿದೆ, ಅದು ವಿಚಾರ ಬೇರೆ. ಆದರೆ ಒಂದು ವೇಳೆ SP ಅವರು ಅದನ್ನು ಕೂಲಂಕುಷ ಪರಿಶೀಲನೆ ಮಾಡದೆ ಹಾಗೆ ಬಿಡ್ತಿದ್ರೆ ಒಂದು ಕಡೆ ಆಗ್ತಿದ್ದು ಬೇರೆ ರೀತಿಯಾದ ಮೆಸೇಜ್ ಹೋಗ್ತಿತ್ತು. ಇದು ನೋಡಿದಿರಾ, ಯಾರಾದರೂ ಆ ಉಗ್ರವಾದ ದ್ವೇಷ ಭಾಷಣ ಮಾಡುವವರು ಎಲ್ಲಿದ್ದಾರೆ? ಈಗ ಹರೀಶ್ ಪೂಂಜಾ ಇಲ್ಲಿದ್ದಾರೆ, ಭರತ್ ಶೆಟ್ಟಿ ಇಲ್ಲಿದ್ದಾರೆ. ಹರೀಶ್ ಪೂಂಜಾ ನಮ್ಮ ರಿಶ್ವಂತ್ರವರು SP ಆಗಿದ್ದಾಗ ಒಂದು ಭಾಷಣ ಮಾಡಿದ್ದು ಕೇಳಿದ್ರೆ, ಬೋಳು ಮಂಡೆ ನೋಡಿ, ಇನ್ನೊಮ್ಮೆ ಭಾಷಣ ಮಾಡಲಿ ಇವರಿಗೆ ಬೋಳು ಮಂಡೆ ಅಂತೇಳಿ ಇವರ ಬೋಳು ಮಂಡೆ ಮಾಡಿ ಮೆರವಣಿಗೆ ಮಾಡ್ತಾರೆ. ಒಂದು ಸಮಾಜದಲ್ಲಿ ಒಂದು ಸ್ಥಾನ ಮಾಡದಿರುವ ಯಾವ ರೀತಿ ವರ್ತನೆ ಮಾಡಬೇಕು ಅಂದರೆ ಒಂದು ಹಂತದಲ್ಲಿ ಅದನ್ನು ನಡೀತದೆ, ಮತ್ತೊಂದು ಹಂತದಲ್ಲಿ ನಡೆಯೋದಿಲ್ಲ. ಈ ಜಿಲ್ಲೆಯ ಜನರು ಪ್ರಬುದ್ಧತೆ ಇದೆ, ಪ್ರಬುದ್ಧರು ಯೋಚನೆ ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ, ಪರ ವಿರೋಧ ಇವತ್ತು ವೈರಲ್ ಆಗ್ತಾಯಿದೆ ಎಲ್ಲ ವಿಚಾರದಲ್ಲಿ. ಅದು ಬಿಡಿಯಪ್ಪ, ಅದೊಂದು ಆಯ್ತಲ್ಲ. ಈಗ BJP ಅವರಿಗೆ ಸಂಘ ಪರಿವಾರಕ್ಕೆ ಮುಸಲ್ಮಾನನ್ನು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ನಮ್ಮ ಕೆಲವು ಕಾಂಗ್ರೆಸ್ಸನ್ನು ಹಾಕಿದ್ದಾರೆ, ಅವರಿಗೆ ಕೂಡ ಪೂರ್ವಾಗ್ರಹ ಮುಸಲ್ಮಾನರ ಬಗ್ಗೆ. ಮುಸಲ್ಮಾನರು ಯುವಕರೆಲ್ಲ ಗಾಂಜಾ ಸೇದುವವರು ನೋಡಿದರೆ ಮೊನ್ನೆಯಿಂದ ವೈರಲ್ ಆಗುತ್ತೆ. ಮುಸಲ್ಮಾನರೆಲ್ಲ ಗಾಂಜಾ ಸೇದುವವರು ಅಂತ ಹೇಳೋದು ಯುವಕರೆಲ್ಲ. ಗಾಂಜಾ ಸೇದೋದು ಮುಸಲ್ಮಾನರು ಇರ್ಬೋದು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಇರ್ಬೋದು. ಅಂದರೆ ಆ ಪೂರ್ವಾಗ್ರಹ ಪೀಡಿತರಾಗಿರುವಂಥವರು ಖಾಲಿ BJPಯಲ್ಲೆಲ್ಲ ಸಮಾಜದಲ್ಲಿ ಬೇರೆ ಬೇರೆ ಸಂಘಟನೆಗಳು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣಬೇಕು. ಜನರು ಅದನ್ನು ವಿಮರ್ಶೆ ಮಾಡ್ತಾರೆ, ಮಾಡೋದಿಲ್ಲ ಅಂತ ಹೇಳೋದು. ಪ್ರತಿಯೊಂದು ತಪ್ಪನ್ನು ಹುಡುಕ್ತಾರೆ, ಹೌದಲ್ವಾ? ಪ್ರತಿಯೊಂದು ತಪ್ಪು ನಾನು ಎಲ್ಲಿಯಾದರೂ ಮಾತಾಡಿ ತಪ್ಪಿದರೆ ಕೂಡಲೇ ಕಮೆಂಟ್ ಬರ್ತದೆ. ಬೇರೆ ರೀತಿ ದ್ವೇಷದಲ್ಲಿ ಕಮೆಂಟ್ ಮಾಡುವವರು ಬೇರೆ, ಕೋಪದಲ್ಲಿ ಕಮೆಂಟ್ ಮಾಡೋದು ಬೇರೆ, ಬೈಯೋದು ಬೇರೆ, ಅದು ಬೇರೆ. ಆದರೆ ಒಬ್ಬ ಪ್ರಬುದ್ಧತೆ ಇರುವಂಥ ಜನರು ಅರ್ಥ ಮಾಡ್ಕೊಳ್ತಾರೆ, ಇವನು ಯಾಕೆ ಈ ಥರ ಮಾಡಿದ, ಇಷ್ಟವರೆಗೆ ಮಾತಾಡ್ತಿರಲಿಲ್ಲ, ಈಗ ಯಾಕೆ ಮಾತಾಡ್ತಾನೆ, ಅದೆಲ್ಲ ಬರುವುದು ಹೇಗೆ ಗೊತ್ತಂತಾರೆ ಅಂದರೆ ನಿಮಗೆ ಅದು ಒಳಗಿನ ನಿಜ ಬಣ್ಣ ಹೊರಗೆ ಬರ್ತದೆ. ಒಮ್ಮೆ ನಿಮ್ಮ ಆಲ್ಕೋಹಾಲ್ ಹಾಕಿದವನ ಹತ್ರ ಮಾತಾಡಬೇಕಂದ್ರೆ ಕೊನೆಗೆ ಎಲ್ಲ ಹೇಳ್ತಾರಂತೆ. ಒಂದೆಲ್ಲ ನೀವು ಮಂಪರ ಪರೀಕ್ಷೆ ಮಾಡಬೇಕಂತಿಲ್ಲ, ಆಲ್ಕೋಹಾಲ್ ಹಾಕಿದ ಕೂಡಲೇ ಸಾರಾಯಿ ಕುಡಿದ ಕೂಡಲೇ ಎಲ್ಲ ಹೊರಗೆ ಬರ್ತದೆ ಅಂತೇಳಿ. ಕೆಲವರಿಗೆ ಏನಾಗ್ತದೆ ಹೋದ್ರೆ ಸಂದರ್ಭದಲ್ಲಿ ಆಟೋಮೆಟಿಕ್ ಬರ್ತದೆ ಹೊರಗೆ. ಇದು ಒಂದು ಸಮಾಜದಲ್ಲಿ ಇವರ ಹಿಡನ್ ಏಜೆಂಡಾ ಏನಿದೆ, ಇವರ ಕಾರ್ಯಕ್ರಮಗಳು ಏನಿವೆ, ಅದನ್ನು ನಾವು ಈಗ ಹೊರಗೆ ತರಲಿಕ್ಕೆ ಜನಜಾಗೃತಿಗೆ ಜನರಿಗೆ ಅದು ಮಾಡಿದ. ಮೊನ್ನೆಯಿಂದ ಅದು ಕ್ಲಾರಿಟಿ ಹೋಗಿಲ್ಲ. ಮೊನ್ನೆಯಿಂದ ಏನಾಗಿದೆ ಅಂತೀರಿ, ಈ ಪುರುಷಘಟ್ಟ ಪ್ರಕರಣದಲ್ಲಿ ಅದು ಸರಿಯ ತಪ್ಪು ಅದಲ್ಲ ಅಷ್ಟೇ ಹೋಗಿದೆ ಜನರಿಗೆ. ಅದರ ಬ್ಯಾಕ್ಗ್ರೌಂಡ್ ಏನು ಇದೆ, ಅವರ ಹಿನ್ನೆಲೆ ಏನು, ಇವರು ಯಾಕೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಿದ್ದಾರೆ, ಅದನ್ನು ಇಶ್ಯೂ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ವಿಚಾರ ಜನರಿಗೆ ಗೊತ್ತಾಗಿಲ್ಲ. ನೀವು ನೋಡಿದ್ರೆ ಬ್ರಿಜೇಶ್ ಔಟ ಯಾವುದಾದ್ರು ಪ್ರಕರಣಕ್ಕೆ ಬಂದದ್ದು ಉತ್ತರಿಗೆ ಬಂದ ನೋಡಿದ್ರೆ ನನಗೂ ತುಂಬ ಗೌರವ ಇತ್ತು ಅವ್ರ ಹತ್ರ. ಹಾಗಲ್ಲ ತುಂಬ ಸಜ್ಜನಾಗಿದ್ದಾರೆ, ಹಾಗೆಲ್ಲ ಅಲ್ಲದಕ್ಕೆ ಹೋಗೋದಿಲ್ಲ ಅಂತೇಳಿ. ಈಗ ಏನಾಗಿದೆ ಒಂದು ಮಾತಿದೆ, ಅದು ಎಷ್ಟು ಹೇಳ್ಬೋದಿಲ್ಲ ನನಗೆ ಗೊತ್ತಿಲ್ಲ. ಕೆಲವು ಸಿನಿಮಾಗಳಲ್ಲಿ ನಟ ನಟಿಯರಿಗೆ ಡಿಮಾಂಡ್ ಕಮ್ಮಿ ಆದಾಗ ಅವರು ಬೇರೆ ರೀತಿಯ ಪಾಠ ಮಾಡಲಿಕ್ಕೆ ಬರ್ತಾರೆ. ಅರ್ಥ ಇದೆ ನಿಮಗೆ, ಅನಿವಾರ್ಯತೆ. ಹಾಗೆ ಈಗ ಬ್ರಿಜೇಶ್ ಅವರಿಗೆ ಅದೇ ಥರದ ಪರಿಸ್ಥಿತಿ ಬಂದಿದೆ. ಹೇಗಾದರೂ ಮಾಡಿ ನಾನು ಆಸೆ ತೋರಿಸ್ಬೇಕು, ಹೇಗಾದರೂ ಮಾಡಿ ನಾನು ಒಂದು BJP MP ಅಂತ ತೋರಿಸ್ಕೊಳ್ಳಿ. ಒಮ್ಮೆ ಎಷ್ಟೋ ಸಮಸ್ಯೆಗಳಿವೆ. ಒಂದು ಅಭಿವೃದ್ಧಿ ರಾಜ್ಯಕ್ಕೆ ನೋಡಿ, ಮೊನ್ನೆ ಕಂಬಳದ ವಿಚಾರದಲ್ಲಿ ನಮ್ಮ ತೂರಿನ ಸಂಸ್ಕೃತಿ, ಅದು ಜಾನಪದ ಸಂಸ್ಕೃತಿ. ಇವತ್ತು ಮೈಸೂರಲ್ಲಿ ಮಾಡಲಿಕ್ಕೆ ಹೋದಾಗ ಅಲ್ಲಿಯ ಸಂಸದ ಅವರು ಮಾತಾಡಿದರು. ಅದಕ್ಕೆ ನಾನು ಪ್ರಶ್ನೆ ಮಾಡೋದಿಲ್ಲ. ರಾಜಮಾನ್ಯದಳದ ವ್ಯಕ್ತಿ ಇವತ್ತು ಅಲ್ಲಿ ಕಂಬಳದ ಬಗ್ಗೆ ವಿರೋಧ ಮಾಡಿದರು. ಇಲ್ಲಿ ಕಂಬಳ ನಡೆಸುವಂಥದ್ದು ಪ್ರತಿ ವರ್ಷ ನಡೆಸುವಂಥ ಬ್ರಿಜೇಶ್ ಚೌಟರ್ ಇಲ್ಲಿ ಕೂಡ MP ಅಲ್ಲ, ಅವರು ಕಂಬಳದ ಬಗ್ಗೆ ಸಮರ್ಥನೆ ಮಾಡಿದ್ರು. ಈಗ ಪ್ರತಿ ವರ್ಷ ಕಂಬಳ ನಡೆಸುವಂಥ ವ್ಯಕ್ತಿಯವರು. ಕಂಬಳ ನಮ್ಮ ಜಿಲ್ಲೆಯ ಅಸ್ಮಿತೆ, ನಮ್ಮ ಜಿಲ್ಲೆಯ ಸಂಸ್ಕೃತಿ, ಸಂಸ್ಕೃತಿ. ಮೈಸೂರಲ್ಲಿ ಮಾಡಿದರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ಬೋದಲ್ಲ ಇವರಿಗೆ. ಇವರ ದ್ವಿಮುಖ ನೀತಿ ಅಂತೇಳಿ, ಅಲ್ಲಿಗೆ ಬರುವಾಗ ಕಂಬಳ ಬೇಡ, ಇಲ್ಲಿಗೆ ಬರುವಾಗ ಕಂಬಳ ಬೇಕು. ಈಗ ಅವರು ಅದು ವಿರೋಧ ಮಾತಾಡಿದ್ರೆ ನಾನು ವಿರೋಧ ಮಾತಾಡೋದು, ಅವರ ಒಂದು ವ್ಯೂವಲ್ಲಿ ಮಾತಾಡಿರ್ಬೋದು. ಅವರ ಜಿಲ್ಲೆ ಸಂಬಂಧಪಟ್ಟಂತೆ, ಅವರ ಮೈಸೂರು ಮನೆತನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಅದಕ್ಕೆ ಅಶೋಕರವರು ಸರಿಯಾದ ಮೊನ್ನೆ ಉತ್ತರ ಕೊಟ್ಟಿದ್ದಾರೆ, ಅದು ಬಿಡಿ. ಆದರೆ ಇವರೆಲ್ಲ ಮಾತಾಡಬೇಕಲ್ಲ, ಕಂಬಳ ನಡೆಸೋರು ಮಾತಾಡಬೇಕಲ್ಲ. ಈ ಜಿಲ್ಲೆಯವರು ಇವರು ಕೂಡ MP ಅಲ್ವಾ, ಅದೇ ಪಕ್ಷದ. ಇದೆಲ್ಲರೂ ದ್ವಿಮುಖ ನೀತಿ. ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಅಂತೇಳಿ ಇವರು ಸ್ವಲ್ಪ ತರಬೇತಿ ಪಡ್ಕೊಳ್ಳೋದು ಒಳ್ಳೆಯದು. ಇವತ್ತು BJP ಕಾರ್ಯಕರ್ತರಿಗೆ ಹೇಳಿ ಸಿಗ್ತಾರೆ ಅವ್ರ ಕೈಗೆ ಅಂತೇಳಿ. BJPಗೆ ಅವರಿಗೆ ಓಟ್ ಆಗಿರೋ ಮತದಾರರು ಬಿಡಿ, ಅವರಿಗೆ ಇವರು ಗೆದ್ದಿದ್ದಾರೆ ಅಂತಲೇ ನೆನಪಿಲ್ಲ. ಉದಾಹರಣೆ ನಾನು ಹೇಳ್ತಾನೆ, ಆಫ್ ದಿ ರೆಕಾರ್ಡ್, ನಾನು ನಮ್ಮಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಆಗಿದ್ದು ಪಂಚಾಯತಲ್ಲಿ. ಅವಾಗ ಗೆದ್ದರೆ ಆ ಭಾಗಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು ಚುನಾವಣೆ ಆಯಿತು, ಮರುಚುನಾವಣೆ ಆನಂತರ ಅವಧಿ ಮತ್ತೊಂದು ಮರುಚುನಾವಣೆ ಆಯಿತು. ಆಗ ಮತ್ತೊಂದು ಅಭ್ಯರ್ಥಿನ ನಿಲ್ಲಿಸಿದರು.
ಇವ ಫೀಲ್ಡಿಗೆ ಹೋಗಿದ್ದ. ಆಗ ನಾವು ಹೇಳಿದ ಅವ ಫೀಲ್ಡಿಗೆ ಹೋಗ್ಬೇಡ, ಅವ ಗೆದ್ದ ನಂತರ ಆ ಭಾಗ್ಯಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ಜನರು ಹೇಳ್ತಿದ್ದಲ್ಲ, ಆಯ್ ಉಂತುಲ ಗೊತ್ತುಜೆ ಗೆದ್ದುಲ ಗೊತ್ತುಜೆ ಆಯ್ ಇಲ್ಲ ಗೊತ್ತುಜೆ ಅಂತೇಳಿ. ಅವ ಗೆದ್ದದ ಒಂದು ನೆನಪುಟ್ಟು ಅಷ್ಟೇ, ಮತ್ತೆ ಅವ ಆ ಭಾಗಕ್ಕೆ ಹೋಗಲಿಲ್ಲ. ಆದ ಕಾರಣ ಅವನನ್ನು ಮರೆತು ಬಿಟ್ಟಿದ್ರು. ಹಾಗೆ ಬ್ರಿಜೇಶ್ ಚೌಟ್ರನ್ನು ಇವತ್ತು ಈ ಜಿಲ್ಲೆ ಜನರು ಮರಿಬಾರ್ದು ದೃಷ್ಟಿಯಲ್ಲಿ ಅವರು ಪಾಪ ನನ್ನನ್ನು ಮರೆತು ಬಿಡ್ತಾರೆ ಅಂತೇಳಿ ಈಗ ಪುರುಷರ ಕಟ್ಟೆ ಪುಟ್ಟು ಪ್ರಕರಣ ನಾನು ಹೇಳಿದ್ದು ಪುಟ್ಟು ಪ್ರಕರಣ ಅಂತ. ಅದಕ್ಕೆ ನಾನು ಹೇಳುವಂಥದ್ದು, ರಾಜಕಾರಣ ಮಾಡಿಯಪ್ಪ ನೀವು, ಮರ್ಯಾದೆ ರಾಜಕಾರಣ ಮಾಡಿ, ಮರ್ಯಾದೆ ರಾಜಕಾರಣ ಮಾಡಿ. ಈ ಸಾಮರಸ್ಯವನ್ನು ಕೆಳಿಸುವಂಥದ್ದು, ಸೌಹಾರ್ದತೆಯನ್ನು ಕೆಳಿಸುವಂಥದ್ದು. ನೀವು ಕಾಂಗ್ರೆಸ್ನ ವಿರುದ್ಧ ಎಷ್ಟು ಬೇಕಾದ್ರೆ ಹೋರಾಟ ಮಾಡಿ, ಅದು ಅದರೇ ರೀತಿಯಲ್ಲಿ ಮಾಡಿ ನಿಮ್ಮ, ಅಥವಾ ನಿಮ್ಮ ಆಗದಂಥ ಸಿದ್ಧಾಂತದ ವಿರುದ್ಧ ನೀವು ಹೋರಾಟ ಮಾಡಿ. ಆದರೆ ಅದನ್ನು ಜನರ ಮಧ್ಯೆ ತಂದು ಆ ಜನರ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ವಿಚಾರದಲ್ಲಿ ನಾನಿವತ್ತು ಅವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಹಲವಾರು ಸಮಸ್ಯೆಗಳಿವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಏನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಆಗಿದೆ, ಅದರ ತಡಪರದ ಕಾರ್ಯಕ್ರಮ ಕೈ ಜೋಡಿಸುವಂಥ ಕೆಲಸ ಮಾಡಲಿ. ಈಗ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬರಲಿಕ್ಕೆ ಒದ್ದಾಡ್ತಿದ್ದಾರೆ. ಈಗ ವಿಕ್ಟರಿ ಸ್ಟ್ಯಾಂಡಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೇವೆ, ಪುತ್ತಿಲ ವರ್ಗಾವಣೆ ಸ್ಥಾನ ಉಂಟು, ಇವರು 3ನೇ ಸ್ಥಾನದಲ್ಲಿದ್ದಾರೆ. ಇದೇ ಥರ ಹೋದರೆ 4ನೇ ಸ್ಥಾನಕ್ಕೆ ತಲ್ತಾರೆ ಇವರು, ಯಾರು BJP ಅವರು. ಈಗ ಇವರ ಒಡಕನ್ನೇ ಸರಿ ಮಾಡಲಿಕ್ಕೆ ಆಗಲಿ, ಇನ್ನು ದೇಶದ ಇವರ ಸಮಸ್ಯೆಯನ್ನೇ ಸರಿ ಮಾಡಲಿಕ್ಕೆ, ಇನ್ನು ದೇಶದ ರಾಜ್ಯ ಸಮಸ್ಯೆ ಸರಿ ಮಾಡಲಿಕ್ಕೆ ಒಂದು ಪುತ್ತಿಲ ಪರಿವಾರವನ್ನೇ ಇವರಿಗೆ ಅವರು ನಿಭಾಯಿಸಲಿಕ್ಕೆ ಆಗೋದಿಲ್ಲ, ಇನ್ನು ಜನರ ಸಮಸ್ಯೆ ನಿಭಾಯನೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ಒಂದು ಒಳ್ಳೆ ರೀತಿಯ ರಾಜಕಾರಣ ಮಾಡಿ, ಖಂಡಿತ ಜನರು ನಿಮ್ಮನ್ನು ಗೌರವಿಸ್ತಾರೆ. ಸುಮ್ಮನೆ ಇಲ್ಲಾದರೆ ಈ ಲಾಟ್ ಬೋಟ್ ಅಂತ ಹೇಳ್ತೇನೆ ನಾನು, ಬೇಕಾದ್ರೆ ಅದು ಶಬ್ದ ಅದು ಸಂವಿಧಾನಿಕ ಸಂವಿಧಾನ ನನಗೆ ಗೊತ್ತಿಲ್ಲ. ಈ ಲಾಟ್ ಬೋಟ್ ವಿಚಾರಕ್ಕೆಲ್ಲ ಕೈ ಹಾಕ್ಕೊಂಡು ಇದ್ದ ಮರ್ಯಾದೆಯನ್ನು ಕಳ್ಕೊಳ್ಬೇಡಿ ಅಂತ ನಾನು ಅವರಲ್ಲಿ ಆಗ್ರಹ ಮಾಡ್ತೀನಿ. ಅಲ್ಲ, ನಾನು ಸುಳ್ಳ ಸತ್ಯ ನಾನು ವಿಮರ್ಶೆ ಮಾಡಿ ಅಲ್ಲಿ ಪುಟ್ಟು ಪ್ರಕರಣ ಅಂತ ಹೇಳಿದ್ರೆ ಅದು ಇಶ್ಯೂ ಮಾಡಲಿಕ್ಕೆ ಆ ಪ್ರಕರಣವೇ ಅಲ್ಲ ಅಂತ ಹೇಳಿದ್ರು BJP ಅವರಿಗೆ. ಯಾವುದು ಇವರು ಯಾಕೆ ಓದ್ದಲ್ಲಿಗೆ, ಇವರು ಯಾಕೆ ಓದ್ದಲ್ಲಿ? ಆಯಿತು, ಆ ಹುಡುಗರಿಗೆ ಅನ್ಯಾಯ ಮಾಡಿದರು. ಒಂದು ವೇಳೆ ನಿಜವಾಗಿ ಅವರು ಮುಸಲ್ಮಾನ ಯುವಕರು ತೋರಿಸಿದ್ರೆ ನಾವು ಸಪೋರ್ಟ್ ಮಾಡೋದೇ ಇಲ್ಲ. ಅಂಥ ಸೋಷಲ್ ಎಲಿಮೆಂಟ್ಸನ್ನು ಬಡಿಲೇಬೇಕು. ಮತ್ತು ಅವರಿಗೂ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಇವರೇ, ಅವರು ಪರಿಹರಿಸಲಿ. ಅಲ್ಲಿ ಇವರಲ್ಲಿ ಕೂತುಕೊಂಡು SP ಹತ್ರ ಹೋಗಲಿ. ಇವರು ಸರ್ ನೀವು ಮಾಡಿದ ಕೌಂಟರ್ ಕೇಸ್ ತಪ್ಪು, ನೀವು ಸರಿ ಮಾಡಿ ಅಂತ ಹೇಳಿ. ಇಲ್ಲಿ ಒಂದು ಅಶೋಕ್ ರೈ ಅವರು ಪ್ರಚೋದನೆ ಕೊಟ್ಟಿದ್ದಾರೆ, ಅವರು ಹಾಗೆ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ SP ಅವರು ಕೇಳ್ತಾರ? ಅಷ್ಟು ಜ್ಞಾನ ಇಲ್ಲ ಇವರಿಗೆ. ಅವರು ವ್ಯಕ್ತಿಗೆ ಈಗ ನಾನು ಹೇಳ್ತೇನೆ, ನನಗೆ ಒಬ್ಬರು ಬಂದು ಹಲ್ಲೆ ಮಾಡಿದ, ನಾನು ಅದು ರಾಜಕಾರಣ ಮಾಡೋದಲ್ಲ. ವ್ಯಕ್ತಿ ವಿಚಾರಕ್ಕೆ ಬಂದಾಗ ಒಂದು ಹುಡುಗಿ ಹೋಗುವಾಗ ಚೂರಿ ತೋರಿಸಿದ್ದು ಅಂತಿದ್ರೆ ಅದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, FIR ಆಗಿದೆ. ಆನಂತರ ಇವರು ಅದು ಅಲ್ಲ ತಿರುಚಿದ್ದು ಅಂತ ಹೇಳುವ ವಿಚಾರದಲ್ಲಿ ಯಾಕೆ ಅವರು ಹೇಳಬೇಕಿತ್ತು? ಅಲ್ಲಿ ಅಂಗಡಿಯವರು, ಅಲ್ಲಿ ಗೂಡು ಅಂಗಡಿಯವರು ಅಂತ ಹೇಳಿದ್ರೆ ಅವರ ಸಂಬಂಧಿಕರಲ್ಲ. ನಾವು ಪ್ರಕರಣವನ್ನು ನಾನು ಇದು ಮಾಡಲಿಕ್ಕೆ ಹೋಗಲ್ಲ. ಪೊಟ್ಟು ಪ್ರಕರಣ ಅಂತ ಹೇಳೋದು, ಪೊಟ್ಟು ಅಂದರೆ ಅದು ಪೊಟ್ಟು ಪ್ರಕರಣ. ಇವರು ಇಶ್ಯೂ ಮಾಡಿದ ಪ್ರಕರಣ ಅಲ್ಲ, ಇಶ್ಯೂ ಮಾಡೋ ಪ್ರಕರಣ ಅಲ್ಲ, ಪೊಟ್ಟು ಪ್ರಕರಣನೇ ಅದು. ಮೈಸೂರಲ್ಲಿ ಕಂಬಳಕ್ಕೆ ವಿರೋಧ ಅಲ್ಲ, ದಸರಾ ಟೈಮಿಗೆ ಮಾಡಲಿಕ್ಕೆ ವಿರೋಧ. ಅಲ್ಲಲ್ಲ, ನಾನೀಗ ಮೈಸೂರು ದಸರಾದಲ್ಲಿ ಕಂಬಳವನ್ನು ಮಾಡಬಾರ್ದು ಅಂತ ಹೇಳುವಂಥ ಎಲ್ಲ ಅಧಿಕಾರ ಹಕ್ಕಿದೆ ಅವರಿಗೆ. ನಾನು ಅವರ ಕಂಬಳ ಮಾಡಬೇಕು ನಾನು ವಾದ ಮಾಡೋದಲ್ಲ. ಆದರೆ ಇವತ್ತು ಕಂಬಳ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ, ಅಶೋಕ್ ರೈ ಅವರು ಅದಕ್ಕೆ ಅವರ ನೇತೃತ್ವದಲ್ಲಿ. ಇವರು ಕೂಡ ಇಲ್ಲಿ ಸಂಸದರು ಕಂಬಳ ಮಾಡುವವರಲ್ಲ, ಅವನು ಸಮಸ್ಯೆ ಮಾಡಬೇಕಲ್ಲ, ವಿರೋಧ ಮಾಡಬೇಕು. ನೋಡಿ ನಮಗೆ ಇಲ್ಲಿಗೆ ಮಾತ್ರ ಕಂಬಳ ಮಾಡಿಸಿ, ನೀವು ಅಲ್ಲಿ ಹೋಗಿ ಕಂಬಳ ಆಡಿಸ್ತೀರಿ? ಇವರು ಹೇಳ್ಬೇಕಲ್ಲ, ಅಲ್ಲಿ ಬಂದು ಯಾಕೆ ಬೆಂಗಳೂರಲ್ಲಿ ಕಂಬಳದಲ್ಲಿ ರಾಜ್ಯ ಅರಮನೆ ಮೈದಾನದಲ್ಲಿ ಬಂದು ನಿಂತು ಪೋಸ್ ಕೊಟ್ಟರು? ಇವರು ದ್ವಿಮುಖ ನೀತಿಯನ್ನು ನಾನು ಕಂಬಳ ಮಾಡಿ ಬಿಡಲಿ, ನಮಗೆ ಸಂಬಂಧ ಇಲ್ಲ. ಆದರೆ ನಾನು ಕಂಬಳ ಬೇಕು ಅಂತ ಅಂದರೆ ಕಂಬಳದ ನಮ್ಮ ಪುತ್ಥಳಿ ಆಗುವ ನಾವು ಹೋಗ್ತೇವೆ, ನಾವು ಉಪ್ಪಿನಾಗು ಹೋಗ್ತೇವೆ. ಕಂಬಳ ನಮ್ಮ ಜಿಲ್ಲೆಯ ಒಂದು ಕ್ರೀಡೆ, ಅದು ಅರ್ಥ ಆಯ್ತಾ? ವ್ಯಕ್ತಿಗವಾಗಿ ಅಂತ ಹೇಳೋದಲ್ಲ. ಯಾರು ವ್ಯಕ್ತಿಗಾಗಿ ಮಾತಾಡಲೇಬಾರ್ದು. ಹಾಗಾದರೆ ಯಾರ ಮನೆಯಲ್ಲಿ ಆದರೂ ಯಾರು ವ್ಯಕ್ತಿಗವಾಗಿ ಮಾತಾಡಬಾರ್ದು. ರಾಜಕಾರಣಿಗಳು ಅವರಿಗೆ ಒಂದು ಚೌಕಟ್ಟು ಹಾಕೊಳ್ಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.